ಪರಿಪೂರ್ಣ ಗೊತ್ತಂಡ ದಾದ ಅಂತ ಪೊಂಜನ ಹಾಕ್ಲಿಕ್ಕೆ ಅಣ್ಲಿಕ್ಕೆ ಮುಚ್ಚಿವಂತ ಪಿದಾಯ್ತು ಬಾರ ಜಯ ವಿಜಯ ಜಯ ಎಲ್ಲ ಇದು ದ್ವಾರ ಗಟ್ಟಿತ್ತಲ್ಲ ಆಟ ಮಾತ್ರ ಪೂರ ಸರಿ ಪುನತ್ತೆ ಅನ್ನೋದು ಗೃಹ ಪಂಡ ಇಲ್ಲವೇ ಈ ಇಲ್ಲನ್ನ ರಕ್ಷಣೆ ಮಲ್ತುತು ನಿಕ್ಲಿಕ್ಕೆ ಮಾತ್ರ ಆಯುಷ್ಯ ಆರೋಗ್ಯ ಗುರುತು ಎಡ್ಡ ಜೀವನ ಮಲ್ಪನ ಯೋಗ ಭಾಗನ ಒದಗಿಸಾತು ಕೊರಡು ಒಂದು ನಮ್ಮ ದ್ವಾರಪಾಲಕ ದೇವರಿಗೆ ಪ್ರಾರ್ಥನೆ ಅಂತ ಅಡಿಪಾಡಿ ಪ್ರಾರ್ಥನೆ ಕ್ರಮ ಉಂಟಾಗ್ದೆ ಸಹದಾನು ನಮ್ಮ ಒಂಜಿ ಪ್ರಶ್ನೆ ದಾಖಲೆಟ ಪೋತು ಶಾಸ್ತ್ರ ದಾಖಲೆಟ ಕಲ್ಪ ದಾಖಲೆಟ ಪೋತು ಕೇನು ಒಂಜಿ ಲಗ್ನ ಕೊರ್ಲೆ ಪ್ರವೇಶ ಮಲ್ಪೇರೆ ಒಂಜಿ ಪೊರ್ತು ಕೊರ್ಲೆ ಅದೇ ಪೊರ್ತು ನಂಗೆ ಗೊತ್ತು ಬಿಸತೆ ಅಪ್ಪ ಯಾಕಲೊಂಜಿ ಲಗ್ನ ಅಂದು ಕೊರ್ಪೇರೆ ಏತು ಮಲ್ಲ ಪಂಡಿತರು ಆವಡು ಏತು ಮಲ್ಲ ಶಾಸ್ತ್ರಜ್ಞರ ಕಂಡ ಅಂತ ಆ ಲಗ್ನ ಶುಭ ಅನ್ಪಟ್ರ ಅಪ್ಪಜಿ ತಾರಾಬಲಂ ಚಂದ್ರಾಬಲಂ ವಿದ್ಯಾಬಲಂ ದೈವಬಲಂ ಬಿಡುತ್ತಾ ತದೇವ ಲಗ್ನಂ ಸುದಿನಂತು ದೇವ ಆರು ಕೊರ್ನ ಲಗ್ನ ಎಂಚಿನ ಇಪ್ಪಡ ಐನ ಸುದಿನ ಮಲ್ಪಾತು ಹೊರಡು ಸಹಸ್ರಪಾತ್ ತಪೋವಿಂ ವಿಶ್ವತಾಂ ವೃತ್ತಾತ್ಯತಶ್ರದ್ಧಶಾಂಗಲಂ ಪುರುಷೇರೇದಂ ಸರ್ವೈಯದ್ಭೋಗಂ ವಿಶ್ವವ್ಯಂ ಉದಾಗತೇಜಾಗತತಾ ಬಳಸಗಲ್ಬಿ ಬಡಕ ತಾವತ್ತೇಜಾಹಾನಂದನ್ನೇನಾದಿರೋಹತೆ ಜಾಗೃತೆ ಕುಡಿಕಲ್ ಬೆಟ್ಟುಕೋ ದೇವರ ಬದುಕಲು ದೇವರು सत्यग्रहरूपिणे लक्ष्मी एतान्वामिनीन दशोजमुजात समर्पयामि
ಪೂರ್ವ ಜನ್ಮ ಆಚೆ ಸುಕೃತ ಫಲ ಬೋಡಿಗೆ ನಮ್ಮೊಂದು ಸ್ವಂತ ಇಲ್ಲಿ ಬಂದ್ಕೊಳ್ತಿಲ್ಲ ಅಖಿಲ ಯೋಗಗಳು ಹೋಗಿಕೊಂಡು ಇದಾವಡು ಎನ್ನ ಕುಟುಂಬದಾಗಲಿ ಇದು ಯಾಕಲ ಆಡುವಂತಿನ ಶುಭಾಫಲವಾತು ಈ ಸ್ವಂತ ಇಲ್ಲೇ ಬರ್ತದೆ ಬರ್ತದೆ ಜಗತ್ತೇ ಪ್ರತಿಷ್ಠೆ ಬರ್ತದೆ ಬೇರೆ ರೀತಿ ದ್ವಾರಪಾಲ ಪೂಜೆ ಬರ್ತದೆ ಆ ಕ್ಷೀರ ಮತ್ತೆ ಪೀರ ಅಮಿಷ ಬರ್ತದೆ ಕರೆಕ್ಟ್ ವೇತಿಲ್ಲ ಅಂತಂದು ಅವೇ ರೀತಿ ಮಾತ್ರ ಅಂತ ಗೊತ್ತದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರಿಗೆ ಕಲ್ಪ ಹೋಗ್ತದೆ ಜನಮಲ್ಪಾಯ ದೇವರಿಗೊಂದು ಶಕ್ತಿಯ ಸಾರವಾದ ಭಕ್ತಿದ ಅಲಂಕಾರ ಅಂತಂದು ಭಗವಂತನ ಪೂಜೆ ಮಲ್ಪಾಯ ಅವಾಗ ಅದಕ್ಕೆ ಸಹಾಯ ಎಲ್ಲ ಬರ್ತದೆ ತೀರ್ಲ ಪಕ್ಕದ ಸಹಾಯ ಬಂದಾದ ದೇವದ ಮನಸ್ಸು ಇದ್ದ ಮಾತ್ರ ದೇವರ ರೂಪದ ಬರ್ತಾರೆ ಕೆಳಗೆ ಬನ್ನಿ ಆ ಸಂಘ ಸಂಸ್ಥೆದಾಗಲ ಅದೇ ರೀತಿ ಈರೆಗಳಾಗಲ ಈರಿನ ಕುಟುಂಬದಾಗ್ಲಿಕ್ಕೆ ಈರಿನ ಜೋಕ್ಲಿಕ್ಕೆ ಬಂಧು ವರ್ಗಕ್ಕೆ ಬರ್ಪನಂಚಿನ ವಿಘ್ನವಾದ ಅಷ್ಟು ದೋಷಲ್ಲ ಸಹಾಯ ಮಂತಿನ ಮಾತ ಸಂಘ ಸಂಸ್ಥೆಗಳ ಸದಸ್ಯರಿಗಳ ಅಖಿಲ ಕುಟುಂಬಗಳ ಅಖಿಲ ಜೋಕ್ಲಿಗಳ ಬಂಧು ವರ್ಗಕ್ಕೆ ಬರ್ಪನಂಚಿತ್ತಿನ ವಿಘ್ನಭಯ ಚೌರಭಯ ರಾಜಭಯ ಶತ್ರುಭಯ ಅಪಭಯ ದೋಷಗಳ ಅಂತ ಪರಿಹರಿಸಾದ ಆರೋಗ್ಯಲ್ಲ ಆಯುಷ್ಯಲ್ಲ ಧನಕನಕ ಸೌಭಾಗ್ಯ ಪ್ರಾಪ್ತಿ ಕಿಂಚಿತ್ ರೂಪದ ಪೂಜೆನ ಭಕ್ತರಿಗೆಲ್ಲ ಭಕ್ತರಿಗೆಲ್ಲ ಕುಟುಂಬಕ್ಕೆ ಸಮಸ್ತ ಕಷ್ಟದ ಪರಿಹರಿಸಾದ ಇಷ್ಟಾರ್ಥದ ಪಾತುಗಳು ಒಂದು ಭಕ್ತಿಗೆ ಮಹಾದೇವನ ಅಂಶವಾಯಿನ ಆ ಸತ್ಯನಾರಾಯಣ ದೇವರಿದ ಪ್ರಾರ್ಥನೆ ಅಲ್ಲೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಪ್ರಸನ್ನ ಕಾಲ ಪ್ರಾರ್ಥನಾಂ ಸಮರ್ಪಯಾಮಿ ಲಕ್ಷ್ಮೀ ಗೋವಿಂದ ಗೋವಿಂದ ಗೋವಿಂದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ. ಆ ಹಿನ್ನೆಲೆಯಲ್ಲಿ ಸಂಘ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರೆ ಸಂಘ ಪ್ರೇರಿತ ವಿವಿಧ ಸಂಘ ಸಂಸ್ಥೆಗಳು, ಅದು ರಾಷ್ಟ್ರೀಯ ಸೇವಾ ಭಾರತಿ ಇರ್ಬೋದು, ರಾಷ್ಟ್ರೀಯ ಸೇವಾ ಭಾರತಿ ಸಂಯೋಜಿತ ಕೇಸರಿ ಮಿತ್ರ ವೃಂದ ಇರ್ಬೋದು, ಸೇವಾ ಟ್ರಸ್ಟ್ ಇರ್ಬೋದು, ಕೇಸರಿ ಮಾತೃಮಂಡಳಿ ಇರ್ಬೋದು, ಅಥವಾ ಕುತ್ತಾರ್ನ ದಿವ್ಯಜ್ಯೋತಿ ಕ್ರಿಕೆಟರ್ಸ್, ಇಂಥವರೆಲ್ಲ ಸೇರಿಕೊಂಡು ವಿವಿಧ ದಾನಿಗಳ ಸಹಕಾರದಿಂದ ಇವತ್ತು ವೀರಮ್ಮ ಅವರಿಗೆ ಸಂಘ ಶತಾಬ್ದಿಯ ಅಂಗವಾಗಿ ಒಂದು ಮನೆಯನ್ನು ನಿರ್ಮಿಸಿ ಹಸ್ತಾಂತರ ಮಾಡ್ತಿದ್ದೇವೆ. ಸಂಘದ ಮೂಲ ಉದ್ದೇಶವೇ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುವಂಥದ್ದು. ಬಹುಶಃ ವೀರಮ್ಮಕ್ಕ ಗಂಡನನ್ನು ಕಳ್ಕೊಂಡು, ಮಗನನ್ನು ಕಳ್ಕೊಂಡು, ಸೊಸೆ ಹಾಗೂ 3 ಮಂದಿ ಮೊಮ್ಮಕ್ಕಳ ಜೊತೆ ಜೀವನ ನಡೆಸ್ತಿದ್ದಾರೆ. ಹೋಟೆಲಲ್ಲಿ ಪಾತ್ರೆ ತೊಳೆದು, ದೇವಸ್ಥಾನಗಳಲ್ಲಿ ಪಾತ್ರೆ ತೊಳೆದು ತುಂಬ ಸಂಕಷ್ಟದ ಜೀವನ. ಅವರು ಅವರ ಸಂಕಷ್ಟವನ್ನು ಹೇಳಿಕೊಂಡಾಗ ಈ ಒಂದು ಕೆಲಸ ನಾವು ಮಾಡಬೇಕಾದ ಅತಿ ಅಗತ್ಯತೆಯನ್ನು ಮನಗಂಡು ಸಂಘದ ರವಿಚಂದ್ರನ್, ಅದೇ ರೀತಿ ಚಂದ್ರಾಸ್ ಮಾಸ್ಟ್ರು, ವಿಶ್ವನಾಥ್ ಮಾಸ್ಟ್ರು, ಜಗದೀಶ್, ಹೀಗೆ ಅವರ ಎಲ್ಲ ಸಲಹೆ ಮಾರ್ಗದರ್ಶನದೊಂದಿಗೆ ರಾಷ್ಟ್ರೀಯ ಸೇವಾ ಭಾರತೀಯ ಶ್ರೀಯುತ ಚೆನ್ನಯ್ಯ ಸ್ವಾಮಿ,
ಚಂದ್ರಶೇಖರ್, ಅದೇ ರೀತಿ ಪ್ರಚಾರಕರು ಸುರೇಶ್ ಜಿ ಅವರು ಕೂಡ ಈ ಮನೆಯನ್ನು ನೋಡಲಿಕ್ಕೆ ಬಂದಿದ್ದರು. ಕೆಲಸ ಕಾಮಗಾರಿ ಆಗುವಾಗ ಅವರೆಲ್ಲರ ಮಾರ್ಗದರ್ಶನ ಪಡ್ಕೊಂಡು ತುಂಬ ಸಮಯ ಕಳೆದು ಹೋಯಿತು. ಸರ್ಕಾರದ ಒಂದು ಕಲ್ಲು ನಿರ್ಬಂಧದಿಂದಾಗಿ ಒಂದು 4-5 ತಿಂಗಳು ಸಮಸ್ಯೆ ಆಯಿತು. ಆದರೂ ಕೊನೆಗೆ ಒಂದು ಒಳ್ಳೆಯ ಸುಮೂರ್ತ ದಿನ ಇವತ್ತು ಸಿಕ್ಕಿದೆ. ಈ ದಿನದಂದು ವೀರಮ್ಮಕ್ಕ ಮತ್ತು ಅವರ ಮನೆಯವರಿಗೆ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿಕೊಟ್ಟಿರುವಂಥ ಧನ್ಯತಾ ಭಾವನೆ ನಮಗಿದೆ. ಅವರಿಗೂ ಕೂಡ ಇವತ್ತು ಸಂತೋಷದ ದಿನ, ಸಂಕಷ್ಟದ ದಿನದಿಂದ ಸಂತೋಷದ ದಿನಕ್ಕೆ ಅವರು ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ. ಮುಂದೆ ಅವರ ಎಲ್ಲ ಆಗುಹೋಗುಗಳು ಈ ಮನೆಯಲ್ಲಿ ನೆರವೇರಲಿ. ಎಲ್ಲ ದೇವಾತಿ ದೇವತೆಗಳು, ಅವರು ನಂಬಿರುವಂಥ ದೈವಗಳು ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಲಿ. ಜೊತೆಯಲ್ಲಿ ನಮ್ಮ ಈ ಭಾಗದ ಸೋಮೇಶ್ವರ ಪ್ರಸಭೆಯ ಅಧ್ಯಕ್ಷರು ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರು ಅವರ ಜೊತೆ ಕೂಡ ಅವರು ಕೂಡ ನಮ್ಮ ಜೊತೆ ಇದ್ದುಕೊಂಡು ದಾನಿಗಳಾದಂಥ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇಂತಹ ದಾನಿಗಳು ಕೂಡ ನಮ್ಮ ಜೊತೆ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ಎಲ್ಲರ ಸಹಕಾರವನ್ನು ನೆನಪಿಸಿಕೊಂಡು ಹೇಳಿಕೋದ್ರೆ ತುಂಬ ಉದ್ದ ಇರ್ತದೆ ದಾನಿಗಳ ಹೆಸರು, ಆದರೆ ಅವರೆಲ್ಲರನ್ನು ಮನಸಾರೆ ಸ್ಮರಿಸಿಕೊಂಡು ಅವರೆಲ್ಲರ ಆಶೀರ್ವಾದ ಸಹಕಾರ ಮುಂದೆಯೂ ನಮಗೆ ಸಿಗಲಿ ಅಂತೇಳಿ ಹಾರೈಸ್ತಾ ಎಲ್ರಿಗೂ ಈ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಂಕಲು ಇಲ್ಲು ಪೂರ ಪೋದು ಬೂರ್ದು ತಿರ್ತು ಪೂರ ಜಿಂಜ ಕಷ್ಟ ಉಡುತ್ತಾ ಬುಲ್ತೊಂಡು ಪೂರ ನೀರು ಪೂರ ಬೈದು ಜೋಕುಲು ಪೂರ ಎಂಕಲು ಪೂರ ಕಂಡಂಡ್ಲೆಜ್ಜಂದು ಮಕ್ಕಲೆಜ್ಜಂದು ಅಪ್ಪಗ ಪೂರ ನಿಕ್ಕಲು ಸಗಾಯಿ ಮಲ್ತದು ಇಲ್ಲು ಪೂರ ಕಟ್ಟದು ಕೊರೆಯದು ನಿಕ್ಕಲಿಗೆ ದೇವರು ಎಡ್ಡ ಮಲ್ಪೋಡು ಇಲ್ಲು ಭಾರಿ ಪೂರಲಾತಂಡು ಭಾರಿ ಸೋಕು ಮಲ್ತ ಕೊರೆಯರು ದೇವರು ನಿಕ್ಕಲಿಗೆ ಎಡ್ಡ ಮಲ್ತ ಕೊರೋಡು. ಬಹಳ ಒಂದು ಸಂಭ್ರಮದ ಗಳಿಗೆ ಇದು. ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯರು ವೀರಮ್ಮಕ್ಕ ಅವರು ತನ್ನ ಮಗನನ್ನು ಕಳೆದುಕೊಂಡು ತನ್ನ ಸೊಸೆಯೊಂದಿಗೆ 3 ಮೊಮ್ಮಕ್ಕಳೊಂದಿಗೆ ಜೀವನವನ್ನು ಸಾಗಿಸುತ್ತಿರುವ ಸಂದರ್ಭ, ಬಹಳ ಕಷ್ಟಕರವಾದ ಒಂದು ಜೀವನವನ್ನು ಸಾಗಿಸುವ ಸಂದರ್ಭದಲ್ಲಿ ನಮ್ಮ ರವಿಚಂದ್ರನವರು ಮತ್ತು ನಮ್ಮ ಚಂದ್ರಾಸರನವರು, ನಮ್ಮ ಎಲ್ಲ ಸಂಘದ ಹಿರಿಯ ಬಂಧುಗಳು, ನಮ್ಮ ಸಂಘ ಪರಿವಾರದೆಲ್ಲ ಸೇರಿಕೊಂಡು ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡುವಂಥ ಕನಸನ್ನು ಹೊಂದಿ ಇವತ್ತು ಬಹಳಷ್ಟು ದಾನಿಗಳ ಸಹಕಾರದಿಂದ ಒಂದು ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಇವತ್ತು ಮನೆ ನಮಗೆ ಬಹಳ ಅವಶ್ಯಕತೆವಾದದ್ದು. ಒಂದು ಕುಟುಂಬಕ್ಕೆ ಒಂದು ಮನೆ ಅವರ ವಾಸಸ್ಥಾನಕ್ಕೆ, ಅವರ ಶುಭ ಕಾರ್ಯಕ್ರಮಗಳಿಗೆ, ಒಟ್ಟು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಮನೆ ಅತ್ಯಂತ ಒಂದು ಅವಶ್ಯಕತೆವಾದಂಥ ಒಂದು ವ್ಯವಸ್ಥೆ. ಇವತ್ತು ಪ್ರಾಣಿ ಪಕ್ಷಿಗಳಾದರೂ ಕೂಡ ತಮ್ಮ ಗೂಡಿನಲ್ಲಿ ಇರುವಂಥದ್ದು. ಅದೇ ರೀತಿ ನಮ್ಮ ಈ ಮನುಷ್ಯ ಜೀವನದಲ್ಲಿ ನಮಗೆ ಮನೆ ಬಹಳ ಪವಿತ್ರವಾದಂಥ ಒಂದು ಸ್ಥಾನ. ಯಾಕೆಂದರೆ ನಮ್ಮೆಲ್ಲ ಆಗು ಹೋಗುಗಳ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಮನೆಯಲ್ಲಿ. ಬೆಳಿಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ಕಷ್ಟದ ಜೀವನವನ್ನು ಕಳೆದು ಸಾಯಂಕಾಲ ಒಂದೊತ್ತು ವಿಶ್ರಾಂತಿಯನ್ನು ಪಡೆಯುವಂಥದ್ದು, ಅಲ್ಲಿ ತಮ್ಮ ಇಡೀ ಚಟುವಟಿಕೆಗಳನ್ನು ಮಾಡತಕ್ಕಂಥ ಒಂದು ಸಂಸಾರವನ್ನು ಬೆಳಗುವಂಥದ್ದು. ಒಟ್ಟು ಮನೆ ಒಂದು ವ್ಯಕ್ತಿಗೆ ಮನೆ ಬಹಳ ಅವಶ್ಯಕತೆ ಇದೆ, ಒಂದು ವಾಸಸ್ಥಾನ. ಆ ರೀತಿಯಾದ ಒಂದು ಕಷ್ಟಕರದ ಜೀವನದಲ್ಲಿದ್ದಂಥ ವೀರಮ್ಮನಿಗೆ ಇವತ್ತು ನಮ್ಮೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ದಾನಿಗಳ ಸಹಕಾರದಿಂದ ಒಂದು ಸುಂದರವಾದ ಮನೆ ನಿರ್ಮಾಣ ಆಗಿದೆ. ಬಹಳಷ್ಟು ಖುಷಿಪಟ್ಟಿದ್ದಾರೆ. ಒಂದು ಹಿರಿಯ ಜೀವ ವೀರಮ್ಮ ಬಹಳ ಭಾವನಾತ್ಮಕವಾಗಿ ತನ್ನ ಸಂತೋಷವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಜವಾಗಿಯೂ ಕೂಡ ಬಹಳ ಒಂದು ಒಳ್ಳೆಯ ವಿಚಾರ. ಈ ರೀತಿಯಾಗಿ ನಮ್ಮ ಸಂಘ ಸಂಸ್ಥೆಗಳವರು, ನಮ್ಮ ಹಿರಿಯರು, ನಮ್ಮ ಯಾರೆಲ್ಲ ಸಾಮಾಜಿಕವಾಗಿ ಕೆಲಸ ಮಾಡತಕ್ಕಂಥವರು ಈ ರೀತಿಯಾದ ಕುಟುಂಬದವರಿಗೆ ಒಂದು ಆಶ್ರಯ ತಾಣವನ್ನು ಒದಗಿಸಿಕೊಟ್ಟಾಗ ಖಂಡಿತವಾಗಿಯೂ ಅದಕ್ಕೆ ದೇವರ ದಯೆ ಕೂಡ ಇರ್ತದೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಈ ರೀತಿಯಾದ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಸುಂದರವಾದ ಮನೆ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ವಶಕ್ತ ಭಗವಂತನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಈ ರೀತಿಯಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಶ್ರೀದೇವರ ಆಶೀರ್ವಾದನ ಮಾಡಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ.